ಪ್ರೀತಿಯಿಂದ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲಾ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 169 ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ, ಅನುಭವಮಂ ಅದರ ಒಂದು ನೆಲೆ ಆಗದೆ ಇಹುದೇ. ಮನುಜ ಹೃದಯ ಅಂಗಣದ ಒಳು ಎನಿತೋ ದನಿ ಉದಿಸಿ, ಅಣಕಿಪುವವು ತರ್ಕವನು ಮಂಕುತಿಮ್ಮ. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ, ಅನುಭವಮು ಅದರೊಂದು ನೆಲೆಯಾಗದಿಹುದೇ. ಮನುಜ ಹೃದಯಾಂಗಣದೊಳೆ ನಿತೆನಿತೊದನೆಯುದಿಸಿ, ಅಣಕಿಪುವು ತರ್ಕವನು ಮಂಕುತಿಮ್ಮ. ಅಣಕಿಪುವು ತರ್ಕವನು ಮಂಕುತಿಮ್ಮ. ಬಂಧುಗಳೇ, ನಮಗೆಲ್ಲರಿಗೂ ವಾಸವಾಗಿರಲು ಇಡೀ ಭೂಮಂಡಲವೇ ಒಂದು ರಚನೆಯಾಗಿದೆ. ಆದರೆ ಇಲ್ಲಿ ಸತ್ಯಕ್ಕೆ ಮನೆಯಲ್ಲಿ ಹೋದು, ಸತ್ಯ ಇರುವುದು ಕೇವಲ ಚರ್ಚೆ ವಾದಗಳಲ್ಲಿ ಮಾತ್ರವೋ, ಅಥವಾ ಭೂಮಿಯ ಮೇಲೆ ಬದುಕುವ ಮನುಷ್ಯರ ಅನುಭವದಲ್ಲಿಯೂ ಕೂಡ ಸತ್ಯ ಇರಬಾರದೇನೋ ಎಂಬ ಸೂಕ್ಷ್ಮ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಮನುಷ್ಯನು ದಿನನಿತ್ಯ ಬದುಕಿನಲ್ಲಿ ಗಳಿಸುವ ಅನುಭವಗಳೇ ನಿಜವಾದ ಶ್ರೇಷ್ಠ ಸತ್ಯಗಳಾಗಿದ್ದಾವೆ. ಮನುಷ್ಯನ ಹೃದಯದ ಭಾವನೆಗಳಲ್ಲಿ ಶಾಸ್ತ್ರ ಮತ್ತು ತರ್ಕಗಳನ್ನು ವ್ಯಂಗ್ಯ ಮಾಡುತ್ತಿವೆ ಎಂದು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಪ್ರಶ್ನೆಯನ್ನ ಮಾಡುವುದನ್ನು ನಾವು ಗಮನಿಸಬಹುದು. ಪ್ರಕೃತಿಯ ನಡುವೆ ಸಹಸ್ರಾರು ಜೀವಕೋಟಿಗಳು ಬದುಕನ್ನು ಕಾಣುತ್ತಿದ್ದಾವೆ. ಅದರೊಳಗೆ ಮನುಷ್ಯನೆಂಬ ಪ್ರಾಣಿಯೂ ಕೂಡ ಒಳಗೊಂಡಿದ್ದಾನೆ. ಈತ ಎಲ್ಲಾ ಜೀವಿಗಳಿಗಿಂತ ಸ್ವಲ್ಪ ಬುದ್ಧಿವಂತ, ಕೆಲವೊಮ್ಮೆ ಬಹಳ ಮುಗ್ಧ ಜೀವಿಯೂ ಹೌದು. ನವರಸಗಳನ್ನ ತುಂಬಿರುವ ಜಾಣ್ಮೆಯ ವ್ಯಕ್ತಿ, ಭೂಮಿಗೆ ಪೂರಕನೂ ಹೌದು, ಆದರೆ ಕೆಲವೊಮ್ಮೆ ಮಾರಕನೂ ಹೌದು. ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಎಲ್ಲವನ್ನ ನಾನು ಕಲಿಯಬಲ್ಲೆ, ಕರಗತವನ್ನು ಮಾಡಿಕೊಳ್ಳಬಲ್ಲೆ ಎಂಬ ನಂಬಿಕೆಯನ್ನ ಉಳ್ಳವ ವ್ಯಕ್ತಿ. ಅಷ್ಟೇ ಅಲ್ಲ, ಛಲವಾದಿಯೂ ಹೌದು, ಹೋರಾಟಗಾರನೂ ಹೌದು. ಹೀಗೆ ಬದುಕಿನ ನಡುವೆ ನೂರಾರು ಕರ್ಮ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಪರಿಪಾಲಿಸುವ, ಜಾರಿಗೆ ತರುವ ಪ್ರವೃತ್ತಿಯನ್ನ ಉಳ್ಳವ. ಆದರೆ ಮುಖವಾಡವನ್ನ ಧರಿಸಿ ಬದುಕುವ ಪಂಡಿತರು, ಶಾಸ್ತ್ರಗಳಿಗೆ ಮಾತ್ರವೇ ಸತ್ಯವಿರುವುದೋ, ಅಥವಾ ಜನಸಾಮಾನ್ಯರ ಅನುಭವಗಳಲ್ಲಿ ಸತ್ಯವಿಲ್ಲವೇನೋ, ಅಥವಾ ಇರಬಾರದೋ? ಹೀಗೆ ಈ ರೀತಿಯಾದ ಸೂಕ್ಷ್ಮ ಪ್ರಶ್ನೆಯನ್ನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ತೆರೆದಿಡುತ್ತಾರೆ. ಹಳ್ಳಿಯ ಪ್ರದೇಶದಲ್ಲಿ ಮುಗ್ಧ ಜನರು ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಅವರಿಗೆ ಗೊತ್ತಿರೋದು ಒಂದೇ, ಕಾಯಕವೇ ಕೈಲಾಸ ಅಂತ. ಅದರಾಚೆ ಯಾವ ಪ್ರಪಂಚ ಅವರಿಗೆ ಗೊತ್ತಿರೋದಿಲ್ಲ. ತಮ್ಮ ಪಾಡಿ ತಾವು ಬದುಕ್ತಾ ಇರ್ತಾರೆ. ಹಾಗಾಗಿ ಸತ್ಯವನ್ನ ಪರಮಧ್ಯೇಯವಾಗಿ ಅವರು ಪರಿಪಾಲನೆ ಮಾಡ್ತಾರೆ. ಎಷ್ಟೋ ಬಾರಿ ಕಾಲ ಬದಲಾಯಿತು ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಕಾಲ ಇರುವ ಹಾಗೆ ಇದೆ. ಆದರೆ ಮನುಷ್ಯನ ಬದುಕುವ ಜೀವನ ಶೈಲಿಯಲ್ಲಿ ಹಲವು ರೀತಿಯ ಬದಲಾವಣೆಗಳಾಗಿದ್ದಾವೆ. ಹೀಗೆ ಅನುಭವದ ಮೂಸೆಯಲ್ಲಿ ಬದುಕುತ್ತಾ ಸತ್ಯದ ನುಡಿಗಳನ್ನೇ ಸಮಾಜದಲ್ಲಿ ನುಡಿ ತೋರಣವಾಗಿ ಇವರು ಶೃಂಗಾರ ಮಾಡಿರ್ತಾರೆ. ದಾರಿ ತಪ್ಪಿದವರಿಗೆ ಗಾದೆ ಮಾತುಗಳ ಮೂಲಕ ತಿದ್ದುವ ಪ್ರಯತ್ನವನ್ನು ಇವರು ಮಾಡ್ತಾರೆ. ಇದರಿಂದ ಹೃದಯದ ಮಾತುಗಳು ಯಾವುದೇ ಕಲ್ಮಶವಿಲ್ಲದೆ ಪರಿಶುದ್ಧವಾಗಿ ಹೊರಹೊಮ್ಮುತ್ತವೆ. ಹಾಗಾಗಿ ಶ್ರುತಿ ಮತ್ತು ತರ್ಕದೊಳಗಿನ ವಿಶ್ಲೇಷಣೆಗಳನ್ನ ಅಣಕಿಸಿದಂತಿರುತ್ತವೆ. ಮುಗ್ಧ ಜನರಾಡುವ ಮಾತುಗಳು ಎಂದೆಂದಿಗೂ ಕೂಡ ಸತ್ಯವೇ ಆಗಿರ್ತದೆ. ಅಲ್ಲೊಂದು ಸತ್ವವಿರುತ್ತದೆ, ಜೀವನದ ಸಾರವಿದೆ, ಅದುವೇ ಸತ್ಯವಾಗಿದೆ. ಕಾವ್ಯ ತರ್ಕಗಳು ಹೇಳುವ ಪಠ್ಯಕ್ಕಿಂತ ಇಲ್ಲಿ ಜೀವನದ ಅನುಭವ ಪಾಠವೇ ಶ್ರೇಷ್ಠವಾಗಿರುತ್ತದೆ ಮತ್ತು ಅದು ಮನಸ್ಸಿಗೆ ಹಾಗೂ ಬದುಕಿಗೆ ಬಹಳಷ್ಟು ಹತ್ತಿರವಾಗಿರುತ್ತದೆ. ಬಂಧುಗಳೇ,
ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನ ತಾವೆಲ್ಲರೂ ಕೂಡ ನಿರಂತರವಾಗಿ ಕೇಳಲು ಯೂಟ್ಯೂಬ್ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಆಗಿರಿ. ಆ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.